ಸರಿಸುಮಾರು 800 ವರ್ಷಗಳ ಹಿಂದೆ ಕುಡುಮ ಎಂದು ಕರೆಯಲ್ಪಡುತ್ತಿದ್ದ ಧರ್ಮಸ್ಥಳ ಇಂದು ವಿಶ್ವದ ಅತಿ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಲಕ್ಷಾಂತರ ಭಕ್ತರು ದೂರ ಊರುಗಳಿಂದ ಮಂಜುನಾಥ ದರ್ಶನಕ್ಕೆಂದು ಇಲ್ಲಿಗೆ ಆಗಮಿಸುತ್ತಾರೆ. ಇದೀಗ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳ ಪ್ರಯಾಣ ಉಚಿತ ಇರುವುದರಿಂದ ಧರ್ಮಸ್ಥಳಕ್ಕೆ ಭೇಟಿ ನೀಡುವವರ ಸಂಖ್ಯೆಯು ಹೆಚ್ಚಾಗಿದೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ನೀವು ಯಾವೆಲ್ಲ ದೇವಸ್ಥಾನಗಳ ದರ್ಶನ ಮಾಡಬಹುದು ಗೊತ್ತೇ? ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಕೇವಲ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಗೋಮಟೇಶ್ವರ ಸ್ವಾಮಿ ದರ್ಶನಗಳ ಅಲ್ಲದೆ ಇನ್ನೂ 10 ಹಲವು ದೇವಸ್ಥಾನಗಳ ದರ್ಶನವನ್ನು ಕೂಡ ನೀವು ಮಾಡಬಹುದು. ಆದರೆ ಈ ದೇವಸ್ಥಾನಗಳ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಬನ್ನಿ ಸ್ನೇಹಿತರೆ, ಅಂತಹ ಕೆಲವು ನಿಗೂಢ ದೇವಾಲಯಗಳ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂದು ಭಕ್ತರ ನಂಬಿಕೆ. ಇವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನವೂ ಹೌದು. ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ. ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದಾಗಿದೆ. ಈ ಪವಿತ್ರ ಸನ್ನಿಧಿಯು ದಕ್ಷಿಣ ಕನ್ನಡದ ನೇತ್ರಾವತಿ ನದಿಯ ದಡದಲ್ಲಿದೆ. ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುತ್ತದೆ. ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು, ಚಂದ್ರನಾಥ ಮತ್ತು ಧರ್ಮದೈವಗಳನ್ನ ಇಲ್ಲಿ ಆರಾಧಿಸಲಾಗುತ್ತದೆ. ಮಂಜುನಾಥನ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ನೀವು ಅಪಾರ ದೈವಿಕ ಕಂಪನವನ್ನ ಪಡೆಯುತ್ತೀರಿ. ಅಂದ ಹಾಗೆ ಧರ್ಮಸ್ಥಳ ಉತ್ತರ ಕನ್ನಡದ ಧಾರವಾಡದಿಂದ 409 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನಿಂದ ಕೇವಲ 75 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 300 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇನ್ನು ಕೆಲವು ದೇವಸ್ಥಾನಗಳ ದರ್ಶನವನ್ನು ಕೂಡ ಪಡೆಯಬಹುದು. ಅದರಲ್ಲಿ ಮೊದಲನೇದಾಗಿ ಶ್ರೀ ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಉಜಿರೆ. ಶಿವದೇವನಿಗೆ ಸಮರ್ಪಿತವಾದಂತಹ ಈ ಪವಿತ್ರ ದೇವಾಲಯವು ಧರ್ಮಸ್ಥಳದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದ ಸುತ್ತಮುತ್ತಲ ಇರುವ ಪವಿತ್ರ ದೈವಿಕ ಸನ್ನಿಧಾನದಲ್ಲಿ ಸೂರ್ಯ ಸದಾಶಿವ ರುದ್ರ ದೇವಾಲಯವು ಒಂದಾಗಿದ್ದು ಇದು ಹೆಚ್ಚು ಪ್ರತೀತಿಯನ್ನ ಪಡೆದುಕೊಂಡಿರುವ ದೇವಾಲಯದಲ್ಲಿ ಒಂದಾಗಿದೆ. ಈ ದೇವಾಲಯವು ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಬೆಳತಂಗಡಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯಕ್ಕೆ ಹೋಗಲು ನಿಮಗೆ ಧರ್ಮಸ್ಥಳದಿಂದ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ಹೆಣ್ಣು ಮಕ್ಕಳು ಈ ಸೌಕರ್ಯವನ್ನ ಪಡೆದುಕೊಂಡು ಉಚಿತವಾಗಿ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಬಹುದು. ಶತಮಾನಗಳಿಂದ ನೆಲೆಸಿರುವ ಈ ದೇವಸ್ಥಾನದಲ್ಲಿ ಸದಾಶಿವ ರುದ್ರ ಎಂದು ಕರೆಯಲ್ಪಡುವ ಶಿವನನ್ನು ಇಲ್ಲಿ ಮೂಲ ದೇವರನ್ನಾಗಿ ಆರಾಧಿಸಲಾಗುತ್ತದೆ. ಸೂರ್ಯ ಸದಾಶಿವ ರುದ್ರ ದೇವಾಲಯಕ್ಕೆ ಮಣ್ಣಿನ ಹರಕೆಯ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಯಾವುದೇ ಭಕ್ತರು ತಮ್ಮ ಹರಕೆಯನ್ನ ಕಟ್ಟಿಕೊಂಡು ಆ ಹರಕೆ ಈಡೇರಿದಾಗ ಆ ಸನ್ನಿಧಾನಕ್ಕೆ ಬಂದು ತಾವು ಯಾವ ಕಾರಣಕ್ಕೆ ಹರಕೆ ಕಟ್ಟಿಕೊಂಡಿರುತ್ತೀರೋ ಆ ರೂಪದ ಮಣ್ಣಿನ ಗೊಂಬೆಯನ್ನ ಈ ಕ್ಷೇತ್ರಕ್ಕೆ ಖರೀದಿಸಿ ದೇವರಿಗೆ ಅರ್ಪಿಸಿದರೆ ನಿಮ್ಮ ಹರಕೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಸೌತಡ್ಕ ಮಹಾಗಣಪತಿ ದೇವಾಲಯ. ಶ್ರೀ ಸೌತಡ್ಕ ಮಹಾಗಣಪತಿ ದೇವಾಲಯವು ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿದೆ. ಹೆಸರೇ ಸೂಚಿಸುವಂತೆ ಇದು ಗಣಪತಿಯ ಪವಿತ್ರ ಕ್ಷೇತ್ರವಾಗಿದ್ದು ಇಲ್ಲಿ ಗಣಪತಿಯ ದೇವಸ್ಥಾನವನ್ನ, ಗರ್ಭಗುಡಿಯನ್ನ ಅಥವಾ ಆಡಂಬರದ ದೇವಾಲಯವನ್ನ ನಿರೀಕ್ಷಿಸದೆ ಹಚ್ಚು ಹಸಿರಿನ ಬಯಲಲ್ಲಿ ಒಂದು ಆಲದ ಮರದ ಕೆಳಗಡೆ ಈ ದೇವರನ್ನ ನೀವು ಕಾಣಬಹುದು. ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಸಕಲ ರೋಗಗಳು, ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯು ಪ್ರತಿಷ್ಠಾಪನೆಗೊಂಡಿದ್ದು ದಿನದ 24 ಗಂಟೆಗಳು ಕಾಲ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಈ ದೇವಸ್ಥಾನಕ್ಕೂ ನಿಮಗೆ ಧರ್ಮಸ್ಥಳದಿಂದ ನೇರವಾದ ಬಸ್ಸುಗಳ ಸೌಕರ್ಯವಿದೆ. ಶ್ರೀ ವೈದ್ಯನಾಥೇಶ್ವರ ವಿಷ್ಣು ದೇವಾಲಯ, ಕೊಕ್ಕಡ.
ದಕ್ಷಿಣ ಭಾರತದಲ್ಲಿರುವ ದೇವಾಲಯಗಳಲ್ಲೇ ತನ್ನ ವಿಶಿಷ್ಟತೆಯಿಂದ ಹೆಸರು ಮಾಡಿರುವ ಪ್ರಮುಖ ಸನ್ನಿಧಾನವೇ ಈ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕೊಕ್ಕಡ ಕೂಡ ಒಂದು. ಬೆಳ್ತಂಗಡಿ ತಾಲೂಕಿನಲ್ಲಿರುವ ಕೊಕ್ಕಡ ಕ್ಷೇತ್ರವು ಧನ್ವಂತರಿ ಕ್ಷೇತ್ರವೆಂದು ಹೆಸರಾಗಿದೆ. ಇದು ಧರ್ಮಸ್ಥಳದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೂ ಕೂಡ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯದಿಂದ ನೇರವಾದ ಬಸ್ ಸೌಕರ್ಯ ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವೈದ್ಯನಾಥನ ಹೊರತಾಗಿ ಗಣಪತಿ, ವಿಷ್ಣು, ದೈವಗಳು, ಪಂಜುರ್ಲಿ ದೈವ ಸೇರಿದಂತೆ ಬಹಳಷ್ಟು ದೇವರಿಗೆ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಭೇಟಿ ನೀಡಿದ ಭಕ್ತರ ಸರ್ವ ರೋಗಗಳು ನಿವಾರಣೆ ಆಗುವುದರಿಂದ ಈ ದೇವಸ್ಥಾನವನ್ನ ವೈದ್ಯರ ದೇವಾಲಯ ಎಂದು ಕರೆಯಲಾಗುತ್ತದೆ. ಹಾಗೂ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದರು. ಆಗ ಅವರು ಈ ದೇವಸ್ಥಾನವನ್ನ ಡಾಕ್ಟರ್ಸ್ ಟೆಂಪಲ್ ಎಂದು ಕೂಡ ಕರೆದಿದ್ದಾರೆ. ಶಿಶಿಲೇಶ್ವರ ದೇವಸ್ಥಾನ. ಶಿಶಿಲೇಶ್ವರ ದೇವಸ್ಥಾನ ಧರ್ಮಸ್ಥಳದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪವಿತ್ರ ಸನ್ನಿಧಾನ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ನಡುವೆ ಇರುವ ಈ ಒಂದು ಪುಟ್ಟ ಗ್ರಾಮದಲ್ಲಿ ಶಿಶಿಲೇಶ್ವರ ಎನ್ನುವ ಶಕ್ತಿಶಾಲಿ ದೇವಾಲಯವಿದೆ. ಈ ದೇವಾಲಯವು ನಿತ್ಯ ಹರಿಯುವ ಕಪಿಲ ನದಿಯ ತಟದಲ್ಲಿದೆ. ಶಿಶಿಲೇಶ್ವರ ದೇವಸ್ಥಾನದಲ್ಲಿರುವ ಶಿವಲಿಂಗವು ಒಂದು ಉದ್ಭವ ಶಿವಲಿಂಗವಾಗಿದೆ. ಇಲ್ಲಿ ಯಾರೂ ಕೂಡ ಶಿವಲಿಂಗವನ್ನ ನಿರ್ಮಿಸಿಲ್ಲ. ಬದಲಾಗಿ ಈ ಸ್ಥಳದಲ್ಲಿ ಸ್ವತಃ ಶಿವನೇ ಇಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಈ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕಪಿಲಾ ನದಿಯಲ್ಲಿ ಸಾಕಷ್ಟು ಮೀನುಗಳಿದ್ದು, ಶೃಂಗೇರಿಗೆ ಹೇಗೆ ದೇವಸ್ಥಾನದ ಬಳಿಯಲ್ಲಿರುವ ನದಿಯಲ್ಲಿ ಮೀನುಗಳು ಪವಿತ್ರ ಹಾಗೂ ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆಯೋ ಹಾಗೆಯೇ ಇಲ್ಲಿಯೂ ಮೀನುಗಳನ್ನ ದೇವರ ರೂಪವೆಂದು ನೂರಾರು ವರ್ಷಗಳಿಂದ ಇಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿಗೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳು ತಪ್ಪದೇ ಈ ಮೀನುಗಳಿಗೆ ನೈವೇದ್ಯವನ್ನ ಮಾಡಿ ಪುಣ್ಯವನ್ನ ಸಾಧಿಸುತ್ತಾರೆ. ಕನ್ಯಾಡಿ ಶ್ರೀರಾಮ ಕ್ಷೇತ್ರ. ಶ್ರೀರಾಮನ ಪವಿತ್ರ ಸನ್ನಿಧಾನವು ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳ ಗ್ರಾಮದ ನಿತ್ಯಾನಂದ ನಗರದಲ್ಲಿ ನೆಲೆ ನಿಂತಿರುವ ಶ್ರೀರಾಮ ಕ್ಷೇತ್ರವನ್ನು ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಕರೆಯಲಾಗುತ್ತದೆ. ಪವಿತ್ರ ನದಿ ನೇತ್ರಾವತಿಗೆ ತೀರಾ ಸಮೀಪದಲ್ಲಿರುವ ವಿಶೇಷ ದೇವಾಲಯ ಕೂಡ. ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುವ ಶ್ರೀರಾಮ ಕ್ಷೇತ್ರಕ್ಕೆ ಇಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತರು ತನ್ನತ್ತ ಆಕರ್ಷಿಸುತ್ತದೆ. ಇಡೀ ದೇವಾಲಯವನ್ನೇ ಸೊಂಡಲಿನಿಂದ ಎತ್ತಿ ಹಿಡಿದಿರುವಂತೆ ನಿರ್ಮಾಣಗೊಂಡ ಆನೆಯ ಮೂರ್ತಿಗಳು, ಕೆಂಪು ಮತ್ತು ಬಂಗಾರದ ವರ್ಣದಿಂದ ಲೇಪಿತವಾದ ಇಲ್ಲಿನ ಗೋಪುರಗಳು ಎಂತವರನ್ನ ತನ್ನತ್ತ ಸೆಳೆಯುತ್ತವೆ. ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ. ಉಪ್ಪಿನಂಗಡಿಯಲ್ಲಿರುವ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಪ್ರಾಚೀನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳ ಸಂಗಮ ತೀರದಲ್ಲಿ ನೆಲೆಗೊಂಡಿರುವ ಪರಮ ಸಾನ್ನಿಧ್ಯ ದೇವಸ್ಥಾನ ಇದಾಗಿದೆ. ಇದನ್ನು ಇಲ್ಲಿ ಸಂಗಮ ಎಂದು ಕೂಡ ಕರೆಯುತ್ತಾರೆ. ಉತ್ತರದಲ್ಲಿ ಕಾಶಿ ವಿಶ್ವನಾಥ, ಮಹಾಕಾಳಿ, ವೀರಭದ್ರ ಸನ್ನಿಧಿ ಇದ್ದು ಅದು ಉತ್ತರ ಕಾಶಿಯಲ್ಲಿ ಪ್ರಸಿದ್ಧಿಯಾದರೆ, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಸಹಸ್ರಲಿಂಗೇಶ್ವರ, ಮಹಾಕಾಳಿ, ಕಾಲಭೈರವೇಶ್ವರ ಸನ್ನಿಧಿ ಇದೆ. ಆದ್ದರಿಂದ ಇದನ್ನು ದಕ್ಷಿಣ ಕಾಶಿ ಎಂದೇ ಕರೆಯುತ್ತಾರೆ. ಗಂಗಾ ಯಮುನಾ ಸಂಗಮದಿಂದ ಕಾಶಿ ಪ್ರಯಾಗವಾಗಿದ್ದರೆ, ನೇತ್ರಾವತಿ ಹಾಗೂ ಕುಮಾರಧಾರೆ ನದಿಗಳ ಸಂಗಮದಿಂದ ಇದು ಗಯಾಪದ ಎಂದು ಪ್ರಸಿದ್ಧಿಯಾಗಿದೆ. ಉತ್ತರ ಕಾಶಿ ಹಾಗೂ ದಕ್ಷಿಣ ಕಾಶಿಯಲ್ಲಿ ಸರಸ್ವತಿ ನದಿ ಗುಪ್ತಿಕಾಮ್ನಿಯಾಗಿ ಹರಿಯುತ್ತಿದ್ದಾಳೆ ಎನ್ನುವ ನಂಬಿಕೆ ಇಲ್ಲಿದೆ. ಅಂದ ಹಾಗೆ ಈ ಉಪ್ಪಿನಂಗಡಿ ದೇವಸ್ಥಾನ ಧರ್ಮಸ್ಥಳದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೂ ನೀವು ಉಚಿತವಾಗಿ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ಬೆಳೆಸಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಇನ್ನೊಂದು ಪ್ರಸಿದ್ಧವಾದಂತಹ ಸಮೀಪ ಇರುವ ದೇವಸ್ಥಾನ ಅದುವೇ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿಗೂ ಕೂಡ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಭೇಟಿ ಕೊಡಬಹುದು. ಇವಷ್ಟೇ ಅಲ್ಲ, ಇನ್ನು 10 ಹಲವು ದೇವಸ್ಥಾನಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತಾ ಇದ್ದೇನೆ. ಆ 2ನೇ ಭಾಗವನ್ನ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ಎನ್ನುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಮಂಜುನಾಥ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ನಿಮ್ಮ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಈಗಲೇ ಸಂಪರ್ಕಿಸಿ ಕುಕ್ಕೆ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಪೀಠಂ, ಗುರುಜಿ ರಾಘವೇಂದ್ರ ಭಟ್.